ದುರಸ್ತಿ ಮಾಡಿಕೊಡಿ. ನಮ್ಮ ಮಕ್ಕಳನ್ನ ಶಾಲೆ ಕಲಿಸಲು ರಸ್ತೆ ದುರಸ್ತಿ ಮಾಡಿಕೊಡಿ. ಕೃಷಿ ಕೂಲಿ ಕಾರ್ಮಿಕರಿಗೆ ಕೆಲಸಕ್ಕೆ ಹೋಗಲು ರಸ್ತೆ ದುರಸ್ತಿ ಮಾಡಿಕೊಡಿ. ರಸ್ತೆ ದುರಸ್ತಿ ಮಾಡಿಕೊಡಿ. ತೀರಾ ಹದಗೆಟ್ಟು ಜನಸಂಚಾರ ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿರುವ ರಸ್ತೆಯನ್ನು ಶೀಘ್ರವೇ ದುರಸ್ತಿಪಡಿಸಬೇಕೆಂದು ಆಗ್ರಹಿಸಿ ಸ್ತ್ರೀ ಶಕ್ತಿ ಸಂಘಟನೆಯ ಸದಸ್ಯರು ಹಾಗೂ ಸ್ಥಳೀಯರು ಪ್ರತಿಭಟನೆ ನಡೆಸಿದ ಘಟನೆ ಶಾಸಕ ಸಂಜೀವ ಮಠಂದೂರ್ ಅವರ ಸ್ವಗ್ರಾಮ ಹಿರೇಬಂಡಡಿಯಲ್ಲಿ ಮೇ 17ರಂದು ನಡೆದಿದೆ. ಮುಂದಿನ ಚುನಾವಣೆಯ ಮೊದಲು ಹದಗೆಟ್ಟಿರುವ ಮುರದಮೇಲು ಶ್ರೀ ಷಣ್ಮುಖ ದೇವಾಲಯದ ರಸ್ತೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳದಿದ್ದಲ್ಲಿ ಮುಂಬರುವ ಚುನಾವಣೆಯನ್ನು ಈ ಭಾಗದವರು ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಮಕ್ಕಳನ್ನ ಶಾಲೆ ಕಲಿಸಲು ರಸ್ತೆ ದುರಸ್ತಿ ಮಾಡಿಕೊಡಿ. ಕೃಷಿ ಕೂಲಿ ಕಾರ್ಮಿಕರಿಗೆ ಕೆಲಸಕ್ಕೆ ಹೋಗಲು ರಸ್ತೆ ದುರಸ್ತಿ ಮಾಡಿಕೊಡಿ. ರಸ್ತೆ ದುರಸ್ತಿ ಮಾಡಿಕೊಡಿ. ಎಲ್ಲಿಯ ತನಕ ಹೋರಾಟ? ಎಲ್ಲಿಯ ತನಕ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ 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 ಹೋರಾಟ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಹಿರೇಬಂಡಡಿ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದ ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರು ಹಾಗೂ ಸ್ಥಳೀಯರು ಮುರದಮೇಲು ಶ್ರೀ ಷಣ್ಮುಖ ದೇವಸ್ಥಾನ ರಸ್ತೆಯು ತೀರಾ ಹದಗೆಟ್ಟಿದ್ದು ಈಗ ಬಂದಿರುವ ಮಳೆಗೆ ಸಂಪೂರ್ಣ ಕೆಸರುಮಯವಾಗಿದೆ. ಇದರಿಂದ ನಡೆದುಕೊಂಡು ಹೋಗದ ಸ್ಥಿತಿ ಇಲ್ಲಿದ್ದು ಮಕ್ಕಳಿಗೂ ಕೂಡ ಶಾಲೆಗೆ ಹೋಗಲು ಸಮಸ್ಯೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಕೀರ್ತಿ ಸ್ತ್ರೀ ಶಕ್ತಿ ಸಂಘದ ಸದಸ್ಯೆ ರಮ್ಯಜ್ಯೋತಿ ಮಾತನಾಡಿ, ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು ನಡೆದುಕೊಂಡು ಹೋಗದಂತಹ ಪರಿಸ್ಥಿತಿ ಇದೆ, ಸರಿಪಡಿಸಿಕೊಡಿ ಎಂದು ಮನವಿ ಮಾಡಿದರು. ಆಡಳಿತಗಾರರಿಂದ ಸರಿಯಾದ ಸ್ಪಂದನೆ ದೊರಕುತ್ತಿಲ್ಲ ಎಂದು ಹೇಳಿದ್ರು. ಬತ್ತಜಿಲ್ಲ ಆಂಜನಕ್ಕೆ ಬತ್ತನಾಳ ರಿಕ್ವೆಸ್ಟ್ ಮಾಡ್ತಾನೆ ದಾಲ ನ್ಯಾಯ ಎಂಕ್ಲ ಈತನೆ ಮುಟ್ಟ ಒದಗದಿಚ್ಚಿ ಕಂಡ ಎಂಕ್ಲ ಜೋಕ್ಲು ಪೂರ ಬೋರೊಂದು ದಕ್ಕೊಂದು ಗಾಡಿ ಬರ್ತಾ ಒಂದೆ ವಾರ ಒಂದೆ ಪೂರ ಎಂಕ್ಲ ಮಸ್ತ್ ಸಮಸ್ಯೆ ಬರೋದಿಲ್ಲ ಈ ರೋಡ್ ಅಂಚಾದಿತ್ನಾಗ ಎಂಕ್ಲನೇ ಒಂಜಿ ಸ್ತ್ರೀ ಶಕ್ತಿದ ಸದಸ್ಯರನಕ್ಲಿ ಏಪನೇ ಪ್ಲಾನ್ ಮಂತಿತ್ತ ಅಂಡ ಅವು ಸದಸ್ಯರನಕ್ಲಿ ಪೂರೆಲ್ಲ ಸೇರಿದ ಒಂದು ಪ್ಲಾನ್ ಮಂತಿದ ನನಗೆ ಎಂಕ್ಲೆಗ್ಲ ಒಂದು ಸಕ್ಸಸ್ ದಯಪಂಡ ಎಂಗ್ಲ ಮಾತ್ರ ಸೇರೊಂದು ಪಂಡ ನಮ್ಮ ಸ್ತ್ರೀ ಶಕ್ತಿದಾಗಲಿ ಒಟ್ಟು ಬುಡ್ದು ಗ್ರಾಮಸ್ಥರೇನು ಒಟ್ಟು ಸೇರ್ಸವೊಂದು ನಮ್ಮ ಒಂದು ಇಂಚಿನ ಪ್ರತಿಭಟನೆ ಮನ್ಪುಗ ಪಂಡದಿಂದ ರೆಡ್ ದಿನ ಪಂಡ ಕೋಡೆ ಒಂಜಿ ಇಡೀ ದಿನಲ್ಲ ಮುರಣಿ ಬೈ ಹಿಡ್ದು ಬುಕ್ಕಲ್ಲ ಎಂಕ್ಲು ಸ್ಟಾರ್ಟ್ ಮಾಡ್ತೀನಿ ಅಂಚಿತ್ಲ ಒಂಜಿ ಬರ್ಸ ಸ್ಟಾರ್ಟ್ ಆಗಿ ಹಿಡ್ದು ಬುಕ್ಕ ಒಂಜಿ ಪಾತ್ರ ನಕ್ಲಕ್ಕೆ ಒಯ್ಲ ರಿಕ್ವೆಸ್ಟ್ ಮಲ್ತಲ್ಲ ಇನ್ನು ಆಸೆಪ್ಟ್ ಮಾಡ್ತಾ ಒಂದಿಜ್ಜೆ ಗಾಡಿ ನಡೆದು ಪರಿಸ್ಥಿತಿ ಇಲ್ಲ ಇನಿ ಬತ್ತದ ತೂನಗ ಅಲ್ಪ ಮಣ್ಣದೆತ್ತು ಪಾಡೊಂದುಲ್ಲೆ ಈತೆ ಮುಟ್ಟಾಕಿ ಇವರ ದೂರ ಹೋದಿತ್ತೇವೆ ಅಂತ ಎನ್ನೋ ಒಂದು ವೈಯಕ್ತಿಕವಾದ ಕ್ವಶನ್. ಸ್ಥಳೀಯರಾದ ಚೆನ್ನಕೇಶವ ಕನ್ಯಾಣ ಮಾತನಾಡಿ, ಇದು ಯಾವುದೇ ರಾಜಕೀಯ ಪ್ರೇರಿತ ಪ್ರತಿಭಟನೆ ಅಲ್ಲ, ಇದು ನಮ್ಮ ಮೂಲ ಸೌಕರ್ಯಕ್ಕೋಸ್ಕರ ಮಾಡುತ್ತಿರುವ ಪ್ರತಿಭಟನೆ. ಆದ್ದರಿಂದ ಜನಪ್ರತಿನಿಧಿಗಳು ಶೀಘ್ರವಾಗಿ ಈ ರಸ್ತೆಯನ್ನು ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿದರು. ಹೋಗುವಂಥ ರಸ್ತೆಯು ಬಹಳ ಹದಗೆಟ್ಟಿದ್ದು ಇದರಲ್ಲಿ ನಮಗೆ ಯಾವುದೇ ಸಂಚಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಆದ ಕಾರಣ ನಾವು ಈಗ ಯಾವುದೇ ದುರುದ್ದೇಶದಿಂದ ಸದುದ್ದೇಶದಿಂದ ನಮ್ಮ ಮೂಲಭೂತ ಹಕ್ಕಿಗೋಸ್ಕರ ಮತ್ತು ಯಾವುದೇ ವ್ಯಕ್ತಿಯ ವೈಯಕ್ತಿಕ ವಿಷಯಕ್ಕೋಸ್ಕರ ಅಥವಾ ಯಾವುದೇ ಪಕ್ಷದ ವಿಷಯಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ನಾವು ಈ ಹೋರಾಟವನ್ನು ಮಾಡುತ್ತಿಲ್ಲ. ಇದು ನಮ್ಮ ಮೂಲ ಸೌಕರ್ಯಕ್ಕೋಸ್ಕರ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಹಲವು ಬಾರಿ ನಾವು ಗ್ರಾಮ ಸಭೆಗಳಲ್ಲಿ ನಾವು ಪ್ರಸ್ತಾಪವನ್ನು ಮಾಡಿದ್ದೇವೆ ಹಾಗೂ ಹಲವಾರು ಮಂದಿ ಬಂದು ನಮ್ಮ ಪಂಚಾಯತ್ನಲ್ಲಿ ಗ್ರಾಮಸ್ಥರು ಹೇಳಿದ್ದಾರೆ. ಅದನ್ನು ನಿಮಗೆ ಸಾಕ್ಷಿ ಸಮೇತವಾಗಿ ತಿಳಿಸಲು ಈಗ ನಮಗೆ ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ನಮ್ಮ ಪಂಚಾಯತ್ನಲ್ಲಿ ಯಾವುದೇ CCTVಯ ವ್ಯವಸ್ಥೆ ಇಲ್ಲ. ದಯವಿಟ್ಟು ಆ CCTVಯ ವ್ಯವಸ್ಥೆಯನ್ನು ಮಾಡಬೇಕಾಗಿ ನಾನು ಪಂಚಾಯತಿನ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ತಕ್ಷಣ ಇದನ್ನು ಮಾಡಬೇಕು. ಹಾಗೂ ಗ್ರಾಮದಲ್ಲಿ ಯಾವುದೇ ಕಾಮಗಾರಿ ನಡೆಯುತ್ತಿದ್ದರೂ ಅದನ್ನು ಗುಣಮಟ್ಟದ ಕಾಮಗಾರಿ. ಈಗ ಅವರು ನಮ್ಮ ಶಾಸಕರೇ ಬೇಕಾದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಹೌದು, ಖಂಡಿತವಾಗಿ ಅವರು ಅನುದಾನವನ್ನು ಯಥೇಚ್ಛವಾಗಿ ಇಲ್ಲಿ ಬಳಕೆ ಮಾಡಿದ್ದಾರೆ. ಆದರೆ ಅದನ್ನು ವ್ಯವಸ್ಥಿತವಾಗಿ ಸಮರ್ಪಕವಾಗಿ ಎಲ್ಲ ಪ್ರದೇಶಗಳಿಗೆ ಅನ್ವಯವಾಗುವಂತೆ ಹಂಚಬೇಕಾಗಿ ನಮ್ಮ ಕೋರಿಕೆ.
ಇದು ಯಾವುದೇ ವ್ಯಕ್ತಿಯ ಅಥವಾ ಪಕ್ಷದ ವತಿಯಿಂದ ಇದು ಮಾಡೋದಿಲ್ಲ. ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳು ಅಲ್ಲ. ಹಲವಾರು ಮಂದಿ ಹೇಳಬಹುದು ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದೇವೆ ಅಂತ. ಖಂಡಿತವಾಗಿ ನಾನಂತೂ ಈ ರಾಜಕೀಯ ವ್ಯವಸ್ಥೆಗೋಸ್ಕರ ಮಾಡ್ತಾ ಇಲ್ಲ. ಸ್ಥಳೀಯರಾದ ರಾಮಕೃಷ್ಣ ಹೊಸಮನೆ ಮಾತನಾಡಿ, ಶ್ರೀ ಷಣ್ಮುಖ ದೇವರ ಭಕ್ತರಾಗಿ ರಸ್ತೆಯ ಸಮಸ್ಯೆಯನ್ನು ಸರಿಪಡಿಸಿ ಎಂದು ನಿಮ್ಮ ಬಾಗಿಲಿಗೆ ಬಂದಿದ್ದೇವೆ. ಆದ್ದರಿಂದ ಅಂತಹ ಉಡಾಫಿಯ ಮಾತುಗಳು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಂಕಲ ನಟ್ಟನ ಈತೆ ನಿಗಲು ಅಧಿಕಾರದ ಕುಣ್ಣಗೆ ಎಂಕಲ್ಲ ಜೈ ಮಾಡ್ತಾನೆ ನಂಚಿದ ಎಂಕಲ ಖುಷಿ ಪಡುತ್ತ ನನ್ನ ನಿಗಲು ಎಂಕಲನ್ನು ಈ ಸ್ಥಿತಿಗೆ ಕೊಟ್ಟಿರ್ಬಾರ್ದು ಎಂಕಲ ಈ ಕಣ್ಣ ಮನಸ್ಸುಗಳಾಗಿರ್ತಿದ್ದ ಮಸ್ತ್ ಬೇಜಾರ ಒಂದು ಎಂಕಲಿಗೆ ಆಂಡ ಎಂಕಲ ಒಂದೇ ರಿಕ್ವೆಸ್ಟ್ ಆ ದೇವಸ್ಥಾನದ ಮಾರ್ಗನು ಶಾಸಕರು ಪಂಡ್ತೀರಿ ಎನ್ನ ಅವಧಿಟಿಯಾನು ಕಂಪ್ಲೀಟ್ ಮುಗಿತ್ತು ಕೊಡ್ತಾರೆ. ಖಂಡಿತ ಅದು ಮುಗಿತು ಕೊಡ್ತಾರೆ. ಅದು ಅಂಚಿನ ಭರವಸೆ ಎಂಕ ಆದ್ರೆ ನೂದಗು ಉಂಟು ಎಂಕಲ ಗ್ರಾಮಸ್ಥರಿಗೆ ಆಂಡ ನಿಖಿಲು ಐನು ದಾಯ್ತ ಮಾಡ್ಕೊಡು ಪಂಡ ಪ್ರತಿ ಅರೆಗಾಲದವರ ಮಣ್ಣು ಬಾಡ್ ನಂಚಿನ ವ್ಯವಸ್ಥೆ ಮರಿಯಾಳ ಟೈಕ್ ಪೋಪ್ ನಂಚಿನ ವ್ಯವಸ್ಥೆ ಏರು ಮಾಡ್ಕೊಡು ನಿಖಿಲು ಮಾಡ್ಕೊಡು ಐಕ್ಲ ದುಡ್ಡಿ ಜನಿಗಿಟ್ಟ ಪಂಚಾಯತ್ಗೆ ಈತು ತೆರಿಗೆ ಜಾಸ್ತಿ ಮಾಡ್ತಾರತ್ತ ಮಾಂತೆಗ್ಲ ಹಟ್ಟಡಗು ಮಾಂತೆಗ್ಲ ಒಂದು ತೆರಿಗೆ ಜಾಸ್ತಿ ಮಾಡ್ತೀನಿ ನೀನು ಕೇಂದ ನಿಖಿಲ್ ದಾನಿ ಮಾಡ್ಕೊರ್ಕೊಂಡ 10 ಜನ ನಿಖಿಲಾಗ ಆಪ್ನ ಜನಕ್ಕಳನ್ನು ಎದುರು ಕುಲ್ಲಾದು ಗ್ರಾಮ ಸಭೆ ಬಿಟ್ಟು ಚಪ್ಪಲೆ ಮಾಡ್ತಾರೆ ಜೈ ಮಾಡ್ತಾರೆ ಇನ್ನಿತ ವೈರ್ತಿನಿಂದ ಮಾಡ್ಕೊಂಡು ಬಂಡಾಡಿ ತಲ್ಪ ಒಂದು ಮಾತೆಲ್ಲ ಬಂಡಾಡಿ ಚೆಡವು ಬಂಡಾಡಿ ಗ್ರಾಮ ಬಂಡಾಡಿ ಚೆಡವು ಮುಂದೆ ನಂಗೆ ದಯದೀತು ಪಂಚಾಯತ್ ಅಧ್ಯಕ್ಷರನ್ನಾಗ್ಲಾರು ಜನಪ್ರತಿನಿಧಿಗಳು ಇಂಥ ಕೈ ಮುಗಿದು ಪಣ್ಣದಿಲ್ಲ ಆ ಬಂಡಾಡಿ ಚೆಡವು ಕಾನ್ಫಿಡೆನ್ಸ್ ದೆತ್ತುತ್ತೆ ಎಂಕಲಿಗೆ ಸರಿಯಾದ ಮುಕ್ತಿ ಕೊಡಲು ಎಂಕ್ಲಾಗ ಆ ದೇವರ ನಂಚಿಗೆ ಇದು ಎಂಕಲ ಮನವಿ ఉంది ಅಪ್ಪ ನಿಖಿಲ್ ದಾಯಿಗೆ ನಿಖಿಲ್ ಅಂಚ ಮಂಡರು ಮುರಾನೆಂಜಿನ ಪತ್ತಯ್ಯನು ಕಾರ್ಯದರ್ಶಿ ಉಳ್ಳೇದು ನಾನೇ ಅಧ್ಯಕ್ಷರ ಇರು ತೋಜಿಗಾರಂದು ಕೇಂಡರು ಮನಸ್ಸು ಬೇನಾಂಡಿಂಕಿ ಮಸ್ತ್ ಬೇನಾಗ್ತದೆ ಎಂಕ್ಲ ಕೆಲಸ ಮಾಡ್ತಂದಿಲ್ಲ ನಿಕ್ಲೆ ತಪ್ಪುಲೆ ಪಂಡ ಈರಾಗೆ ಎಂಚಲ್ಲ ಅಂದಾತ ಅಕಲು ವೈಯಕ್ತಿಕ ಎತ್ತಿನ ಇಪ್ಪಡಪ್ಪ ತೊಂದರೆ ಇಜ್ಜಿ ಅಯ್ಯ ಎಂಕಲ ದೆಪ್ಪ ಮಾಡಿದ ಎಂಕಲ ಬೆರಿ ಕೊಟ್ಟು ತೋರಂದ ಎಂಕಲೆ ಬಾಕದ ಟಮ್ನಾಗೆ ಏರು ಪಾಡಿರೋ ಅಕ್ಲೆ ದೆಪ್ಪಾಡು ತೆಪ್ಪ ಎಂಕಲ ಖಂಡಿತ ನಿಗ್ಲೆಡ್ತ ಆ ಪೂಜಿ ಪಂಡದ ನಿಗ್ಲಿ ಬರೆದುಕೋರಿ ಅಲ್ಲ ಎಂಕಲನೆ ಮಣ್ಣು ಬಾಡುವ ಖಂಡಿತ ಮಾಡ್ಬೇಕು ಐಕು ಬೇಡ ಎನ್ನ ಮನವಿ ಇತ್ತೆ ಆ ಮಾರ್ಗನು ಪೊರ್ಲುಡು ಮಾಲ್ತು ಕೊಡ್ಲಿ ಶಾಲೆಗೆ ಬರ್ಪ ಜೋಕ್ಳಿಗೆ ಪೊರ್ಲುಡು ಶಾಲೆಗೆ ಬರ್ಪಳಿಗೆ ಮಾಲ್ತು ಕೊಡ್ಲಿ ದಾಖಲಾತಿ ಜಾಸ್ತಿ ಮಾಡ್ಕೊಳ್ಳಿ ಬಂಡೇರು ಶಾಸಕರು ಖಂಡಿತ ಮಾತ್ರ ಎಡ್ಡೆ ಸಲಹೆ ಕೊಡ್ತೇವೆ ಶಾಸಕರ ಎಂಕಲ ದಾಳ ಮಿಸ್ ಮಾಡ್ಬಿಡ. ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಹಾಗೂ ಶಾಶ್ವತ ಕಾಮಗಾರಿಯ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಗ್ರಾಮ ಪಂಚಾಯತ್ ಪಿಡಿಒ ದಿನೇಶ್ ಶೆಟ್ಟಿಯವರು ಭರವಸೆ ನೀಡಿದರು. ತೀರ್ಮಾನ ಮಾಡ್ತಿದ್ದೀವಿ, ನಾವು ಒತ್ತಾಯ ಮಾಡ್ತೇವೆ ಎಲ್ಲ ಸದಸ್ಯರಿಗೆ. ಅದನ್ನು ಮಾಡುವಾಗ ಎಲ್ಲರೂ ಸಹಕಾರ ಬೇಕು. ಯಾಕಂದ್ರೆ ನಾವು ಮೊನ್ನೆ ಎಲ್ಲ ನೋಡ್ಕೊಂಡು ಬಂದೇವೆ. ಕೆಲವರು ಡೈರೆಕ್ಟ್ ಆಗಿ ಕೆಸರೆಲ್ಲ ಬರ್ತಾ ಉಂಟು. ಅದನ್ನೆಲ್ಲ ನಾವು ಇದ್ದ ಮಾರ್ಗವನ್ನಾದರೂ ಸುಸ್ಥಿತಿಯಲ್ಲಿ ಇಡುವ. ಕಾಂಕ್ರೀಟ್ ಆಗಿದೆ, ಕಾಂಕ್ರೀಟ್ ಕೆಲವು ಕಡೆಯಲ್ಲಿ ಕಾಂಕ್ರೀಟ್ ಆದ್ರೂ ಅದರ ಮೇಲೆ ಮಣ್ಣು ಬಿದ್ದು ಕಾಂಕ್ರೀಟ್ ಆಗಿದೆ ಅಂತ ಗೊತ್ತಾಗಲಿಲ್ಲ. ಅಂತ ಪರಿಸ್ಥಿತಿ ಉಂಟು. ಎಲ್ಲರೂ ಸಹಕಾರ ಬೇಕು. ನಾವು ಒಂದು ಗಾಡಿ ಇಟಾಚಿಯಲ್ಲಿ ನಾವು ಕೆಲಸ ಮಾಡುವ ನಿಮ್ಮೆಲ್ಲ ಸಹಕಾರ ಬೇಕು. ಮತ್ತೆ ಶಾಸಕರ ಕಾಮಗಾರಿ ಆಗುವ ಬಗ್ಗೆ ನಾಳೆ ಚರ್ಚೆ ಮಾಡಿಕೊಂಡು ಅದು ಶಾಸಕರು ಅಭಿಪ್ರಾಯ ತಗೊಂಡು ಏನು ಅನುದಾನ ಇಟ್ಟಿದ್ದಾರೆ ಅದನ್ನು ನಿಮಗೆ ಮಾಹಿತಿ ಕೊಡ್ತೇವೆ. ಬಳಿಕ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಭವಾನಿ ಅವರಿಗೆ ಪ್ರತಿಭಟನಾಗಾರರು ಮನವಿ ನೀಡಿದ್ರು. ಮುಂದಿನ ಚುನಾವಣೆಯ ಮೊದಲು ಹದಗೆಟ್ಟಿರುವ ಈ ರಸ್ತೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳದಿದ್ದಲ್ಲಿ ಮುಂಬರುವ ಚುನಾವಣೆಯನ್ನು ಈ ಭಾಗದವರು ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ಮುಂದಿನ ಯಾವುದೇ ಇದರಲ್ಲಿ ಈ ರಸ್ತೆಯನ್ನು ಪೂರ್ಣಗೊಳಿಸಬೇಕು, ಇಲ್ಲದಿದ್ದರೆ ಆ ಭಾಗದಿಂದ ನಾವು ಮತದಾನವನ್ನು ಬಹಿಷ್ಕರಿಸುತ್ತೇವೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡಿದ್ದೇವೆ ಅನ್ನುವಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಈ ಸಂದರ್ಭ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಪರಮೇಶ್ವರ, ಸದಸ್ಯರಾದ ಹಮ್ಮಪ್ಪ ಶೌಕತ್ ಅಲಿ, ನಿತಿನ್ ತಾರಿತಡಿ, ಹೇಮಂತ್ ಮೈತಳಿಕೆ, ಸತೀಶ್ ಹೆನ್ನಾಳ, ಲಕ್ಷ್ಮೀಶ ನೆಡ್ಡೆಂಕಿ ಉಪಸ್ಥಿತರಿದ್ದರು. ಪ್ರತಿಭಟನೆಯಲ್ಲಿ ಸ್ತ್ರೀಶಕ್ತಿ ಸಂಘದ ರಾಜಿತಾ, ಸುಮಲತಾ, ಭವ್ಯ ಎಚ್, ಉಮಾವತಿ, ತಿಮ್ಮಕ್ಕ, ಗ್ರಾಮಸ್ಥರಾದ ಜನಾರ್ದನ ಹೊಸಮನೆ, ಶೇಷಪ್ಪ ನೆಕ್ಕಿಲು, ಹರಿಪ್ರಸಾದ್ ಜಾಡಂಕಿ, ರವೀಂದ್ರ ಪಟಾರ್ತಿ, ವಸಂತ ಶೆಟ್ಟಿ, ಜನಾರ್ದನ ಕನ್ಯಾನ, ಗುರುರಾಜ ಹೊಸಮನೆ, ದೇವಪ್ಪ ಹೊಸಮನೆ, ಹೇಮಲತಾ, ಶಶಿಕಲಾ ಹೊಸಮನೆ ಮತ್ತಿತರರು ಉಪಸ್ಥಿತರಿದ್ದರು. ಉಳಿತಾಯದ ಜಗತ್ತಿಗೆ ಸ್ವಾಗತಿಸ್ತಾ ಇದೆ ಮೋರ್ ಸೂಪರ್ ಮಾರ್ಕೆಟ್. ಪುತ್ತೂರಿನಲ್ಲಿ ಮೋರ್ ಸೂಪರ್ ಮಾರ್ಕೆಟ್ನ 2ನೇ ಶಾಖೆ ಈಗ ನಿಮ್ಮ ಸೇವೆಯಲ್ಲಿ. 499 ರೂಪಾಯಿ ಮತ್ತು ಮೇಲ್ಪಟ್ಟು ಖರೀದಿಸಿ ಮತ್ತು ಪಡೆಯಿರಿ. 1 ಕೆಜಿ ಸಕ್ಕರೆ ಕೇವಲ 3 ರೂಪಾಯಿಗಳಿಗೆ. 1999 ರೂಪಾಯಿ ಮೌಲ್ಯಕ್ಕಿಂತ ಅಧಿಕ ಖರೀದಿಸಿ ಮತ್ತು ಪಡೆಯಿರಿ 225 ರೂಪಾಯಿ ಮೌಲ್ಯದ 1000 ml ಸ್ವಸ್ತಿಕ್ 2 ಪೀಸ್ ಕಂಟೈನರ್ ಕೇವಲ 15 ರೂಪಾಯಿಗಳಿಗೆ. 3999 ರೂಪಾಯಿ ಮತ್ತು ಮೇಲ್ಪಟ್ಟು ಖರೀದಿಸಿ ಮತ್ತು ಪಡೆಯಿರಿ
795 ರೂಪಾಯಿ ಮೌಲ್ಯದ 3 ಲೀಟರ್ ಪ್ರೆಷರ್ ಕುಕ್ಕರ್ ಕೇವಲ ರೂಪಾಯಿ 49ಕ್ಕೆ. ಮೋರ್ ಸೂಪರ್ ಮಾರ್ಕೆಟ್, ಕೇಶವ ಶ್ರೀ ಶಾಪಿಂಗ್ ಸೆಂಟರ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.